ಮಂಗಳೂರಿನ ಸೇಂಟ್ ಜೋಸೆಫ್ ಇಂಜಿನಿಯರಿಂಗ್ ಕಾಲೇಜು ಆಯೋಜಿಸಿರುವ 2 ದಿನಗಳ ಟೆಕ್ನೋ ಕಲ್ಚರಲ್ ಫೆಸ್ಟ್ ಟಿಯಾರಾ 2025 ಕಾಲೇಜಿನ ಬಾಸ್ಕೆಟ್ಬಾಲ್ ಮೈದಾನದಲ್ಲಿ ಉದ್ಘಾಟನೆಗೊಂಡಿತು. ಫೆಸ್ಟ್ ಮೊದಲ ದಿನದಂದು ಸ್ಥಳದಲ್ಲಿ ನೆರೆದಿದ್ದ ಜನಸಮೂಹವನ್ನು ಹರ್ಷಚಿತ್ತದಿಂದ ಫ್ಲಾಶ್ ಮಾಬ್ ರಂಜಿಸಿತು ಮತ್ತು ಸಭೆಯನ್ನು ಸ್ವಾಗತಿಸಿತು. ಕಾಲೇಜು ಆಯೋಜಿಸಿರುವ ಟೆಕ್ನೋ ಕಲ್ಚರಲ್ ಫೆಸ್ಟ್ ಟಿಯಾರಾ ಲೋಗೋವನ್ನು ಎಲ್ಲ ಗಣ್ಯರ ಸಮ್ಮುಖದಲ್ಲಿ ಅನಾವರಣಗೊಳಿಸಲಾಯಿತು. ಇಜಿ ಇಂಡಿಯಾದ ಕಂಟ್ರಿ ಎಚ್ಆರ್ ಲೀಡ್ ಮತ್ತು ಸೀನಿಯರ್ ಮ್ಯಾನೇಜರ್ ಜೀವನ್ ಡಿಸೋಜಾ ಮಾತನಾಡಿ, ಕಾರ್ಯಕ್ರಮವನ್ನು ಉದ್ಘಾಟಿಸಲು ಇಂತಹ ನವೀನ ವಿಧಾನಗಳನ್ನು ಕಂಡುಕೊಂಡಿದ್ದಕ್ಕಾಗಿ ವಿದ್ಯಾರ್ಥಿಗಳನ್ನು ಅಭಿನಂದಿಸಿದರು. ವಿದ್ಯಾರ್ಥಿಗಳ ಸ್ಪರ್ಧಾತ್ಮಕ ಪ್ರವೃತ್ತಿ, ಆಲೋಚನೆಗಳು ಮತ್ತು ನಾವೀನ್ಯತೆಗಾಗಿ ಅವರನ್ನು ಅಭಿನಂದಿಸಿದರು. Now let me dare to ask these questions to all the participants. I believe that most of you are here as participants. So how many would like to win the prize today? Can you put up your hands? How many are today here convincingly confident that you will win the prize today? Can you please put up your hands? I would like you to think in a different way. Many of you have already set your sights on winning, and as many as of you know that not everyone can come on to the top. Winning means you need to inspire somebody, and that is very externally dependent. You need to inspire today maybe your organizers or maybe your judges. But instead of just chasing for the victory, ask yourself, whom do you really want to inspire today? Is that your judges or organizers or college or friends or colleagues? Whom do you want to? Or perhaps ಉದ್ಘಾಟನಾ ಸಮಾರಂಭದಲ್ಲಿ ಎಸ್ಜೆಇಸಿ ನಿರ್ದೇಶಕರಾದ ರೆವರೆಂಡ್ ಫಾದರ್ ವಿಲ್ಫ್ರೆಡ್ ಪ್ರಕಾಶ್ ಡಿಸೋಜಾ, ಸಹಾಯಕ ನಿರ್ದೇಶಕರಾದ ರೆವರೆಂಡ್ ಫಾದರ್ ಕೆನ್ನೆತ್ ಆರ್ ಕ್ರಾಸ್ತಾ, ಪ್ರಾಂಶುಪಾಲರಾದ ಡಾಕ್ಟರ್ ರಿಯೋ ಡಿಸೋಜಾ, ಕಾಲೇಜಿನ ಉಪ ಪ್ರಾಂಶುಪಾಲರಾದ ಡಾಕ್ಟರ್ ಪುರುಷೋತ್ತಮ ಚಿಪ್ಪಾರ್ ಹಾಗೂ ವಿವಿಧ ಡೀನ್ಗಳು, ಮುಖ್ಯಸ್ಥರು, ಅಧ್ಯಾಪಕ ವೃಂದದವರು, ವಿದ್ಯಾರ್ಥಿಗಳು, ಫೆಸ್ಟ್ ಸಂಚಾಲಕರಾದ ರೂಪೇಶ್ ಎಂ ಮತ್ತು ಪ್ರಿಯಾ ಮಿರಾಂಡಾ, ವಿದ್ಯಾರ್ಥಿ ಸಂಚಾಲಕರಾದ ಉತ್ಪಾಲ್ ಮತ್ತು ದಿಯಾ ಗೋಪಾಲ್ ಕೂಡ ಈ ಸಂದರ್ಭ ಉಪಸ್ಥಿತರಿದ್ದರು. ಸಮೀಕ್ಷಾ ರಾವ್ ಮತ್ತು ಆದಿತ್ಯ ಸಿಎಸ್ ಕಾರ್ಯಕ್ರಮವನ್ನು ನಿರೂಪಿಸಿದರು. 2 ದಿನಗಳ ಫೆಸ್ಟ್ನಲ್ಲಿ ವಿದ್ಯಾರ್ಥಿಗಳು ತಾಂತ್ರಿಕ, ತಾಂತ್ರಿಕೇತರ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲಿದ್ದು, ನಾವೀನ್ಯತೆ ಮತ್ತು ಸೃಜನಶೀಲತೆಗೆ ಸಾಕ್ಷಿಯಾಗಿ ತಮ್ಮ ಕೌಶಲ್ಯ ಮತ್ತು ಸಾಮರ್ಥ್ಯಗಳನ್ನು ಪ್ರದರ್ಶಿಸಲಿದ್ದಾರೆ. ತಾಂತ್ರಿಕ, ಸಾಂಸ್ಕೃತಿಕ ಕಾರ್ಯಕ್ರಮಗಳ ಹೊರತಾಗಿ ಉತ್ಸವದ ಪ್ರಮುಖ ಆಕರ್ಷಣೆಗಳಲ್ಲಿ ಮೊದಲ ದಿನ ನಿಗದಿಪಡಿಸಲಾದ ಗ್ರೂವ್ ನೃತ್ಯ ಕದನ, ವೆರೈಟಿ ವರ್ಟೆಕ್ಸ್, ಸ್ಪಿನ್ ದಿ ಡಿಸ್ಕ್ನಂತಹ ಬ್ಯಾಂಡ್ ರಿದಮ್ ಮೇಟ್ಸ್ಗಳ ಪ್ರದರ್ಶನ, ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಿತು. ಶರತ್ ಸಾಲ್ಯನ್, ವಿ4 ನ್ಯೂಸ್, ಮಂಗಳೂರು.